ಪ್ರಪಂಚದ ಅತಿ ದೊಡ್ಡ ಕಡಲು ನದಿದಡಗಳ ರಕ್ಷಕ ಸುಂದರ್ಬನ್ಸ್ ಮ್ಯಾಂಗ್ರೋವ್ ಕಾಡು ಭಾರತ ಬಾಂಗ್ಲಾದೇಶಗಳ ನಡುವೆ ಹಂಚಿ ಹೋಗಿದೆ. ಸುಂದರ್ಬನ್ಸ್ ಮ್ಯಾಂಗ್ರೋವ್ ಕಾಡು 10 ಚದರ ಕಿಲೋಮೀಟರ್ ವಿಸ್ತೀರ್ಣವಿದೆ. ಇದರ ಒಳಮೈ ಗಂಗಾ ನದಿಮುಖಜ ಕೂಡ ಕಾಂಡ್ಲಾ ವನವಾಗಿದೆ. ಕಾಂಡ್ಲಾ ಕಾಡು ನದಿ ಕಡಲದಡ ರಕ್ಷಕವಷ್ಟೇ ಅಲ್ಲ, ಮೀನುಗಳಿಂದ ಹಿಡಿದು ನಾನಾ ಜೀವಜಂತುಗಳ ಆಹಾರವಾಗಿದೆ. ಆಮ್ಲಜನಕ ಜೀವವಾಯುವಿನ ಕಣಜವಾಗಿದೆ. ಪ್ರಪಂಚದ ಅತಿ ದೊಡ್ಡ 10 ಕಾಂಡ್ಲಾ ಕಾಡುಗಳು ಮತ್ತು ಅವು ಇರುವ ದೇಶಗಳು ಮುಂದಿನಂತಿದೆ. ಸುಂದರ್ಬನ್ಸ್ ಭಾರತ, ಬಾಂಗ್ಲಾದೇಶ. ಗೆಬೆನ್ ಕೊಲ್ಲಿ ಮ್ಯಾಂಗ್ರೋವ್ ಟ್ಯುನಿಷಿಯಾ. ಅಮೆಜಾನ್ ಮ್ಯಾಂಗ್ರೋವ್ ಬ್ರೆಜಿಲ್. ಬೋರ್ನಿಯೋ ಮ್ಯಾಂಗ್ರೋವ್ ಮಲೇಷಿಯಾ, ಬ್ರೂನೆ. ಗಂಗಾ ಮುಖಜ ಭೂಮಿ ಕಾಂಡ್ಲಾವನ ಭಾರತ, ಬಾಂಗ್ಲಾದೇಶ. ಥಾಯ್ಲೆಂಡ್ ಕೊಲ್ಲಿ ಕಾಂಡ್ಲಾ ಕಾಡು ಥಾಯ್ಲೆಂಡ್. ಕಾಂಗೋ ನದಿ ಕಾಂಡ್ಲಾ ಕಾಡು ರಿಪಬ್ಲಿಕ್ ಆಫ್ ಕಾಂಗೋ. ನಾರ್ದರ್ನ್ ಟೆರಿಟರಿ ಮ್ಯಾಂಗ್ರೋವ್ ಆಸ್ಟ್ರೇಲಿಯಾ. ಅಂಡಮಾನ್ ನಿಕೋಬಾರ್ ಕಾಂಡ್ಲಾ ಕಾಡು ಭಾರತ. ಸೌತ್ ಈಸ್ಟ್ ಏಷ್ಯಾ ಮ್ಯಾಂಗ್ರೋವ್ ಇಂಡೋನೇಷಿಯಾ, ಮಲೇಷಿಯಾ, ಫಿಲಿಪ್ಪೀನ್ಸ್. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಢಾಕಾ. Mama